ಅಶ್ವಿನಿ ಕಿಚನ್ ಮಾತ್ರ ನಮಸ್ಕಾರ. ಏನು ನಮ್ಮ ಮನ್ಪುಗ ಪಜೆ ಮಡಿಕೆ ಅಡ್ಯ ನಾರಿ 4 ಗಂಟೆ ತಗೊಳ್ತು ನಾನೇ ತೀವೋಡು ನಾನೇ ತೀದ್ದು ಆಜ್ ಪವಾರಿ ಪಾಡ್ದೇನೆ ಇತ್ತು ಮತ್ತೆ ಮಿಕ್ಸಿ ಪಾಡ್ಗ ಮತ್ತೆ ಉಪ್ಪು ಅಂತ ನೀರು ಪಾಡ್ದು ಗ್ರೈಂಡ್ ಮಾಡ್ತದ. ಮತ್ತೆ ನೀರು ಪಾಡ್ದು ಪಿರ ಗ್ರೈಂಡ್ ಮಾಡ್ತದ. ಮತ್ತೆ ಬಂದೈದು ಗಟ್ಟಿ ಆಗ್ತದೆ. ಮತ್ತೆ ಬಂದೈದು ಗಟ್ಟಿ ಆಗ್ತದೆ. ಮತ್ತೆ ಪೂರ ಮಿಕ್ಸ್ ಮಾಡ್ತದೆ. ಒಂದು ಮಾಜೋ ದಿನ ಹತ್ತು ಒಂದು ಮಿಕ್ಸಿಡೆ ಬಾರ್ದು ಮಂತಿನ ಅದು ಬಂದ ತೆಲ್ಪುಡು ಇರಕ್ಕೆ ಬರ್ತಾಗ ಚೂರು ನೀರು ತಗಾಗ ನಮ್ಮ ತೆಲುಗು ಮಾಡ್ಕೊ. ತೆಲುಗು ಮಂದಿನತ್ತು ಇರಟ್ಟು ಮಡಿಪುನಾಗ ಶೋಕ್ ಬರ್ತದೆ ಲೇಯರ್. ಮೂಜಿ ಫೋಲ್ಡ್ ಮಾಡ್ಬೋದು. ಮತ್ತೆ ತೊಂದೊಡೆ ಕಂಚೆ ಮತ್ತೆ ಹಣ್ಣೊಂದು ನಾಲ್ಕು ಬೇಯರ್ದಿಕ್ಕ ಅರ್ಧ ಗಂಟೆ. ಮತ್ತೆ ನಮ್ಮ ಬೇಯರ್ದಿತ್ತ ಅರ್ಧ ಗಂಟೆ ಒಂದು ದಿಕ್ಕೆ ಎಳ್ದಿದ್ದೀನಿ. ಓಕೆ ಅರ್ಧ ಗಂಟೆ ಬೇಯರ್ದಿ ಒಂದು ಬೇಯ್ತುಂಡು ರಾತ್ರಿ ಮಂತದ್ದು ಕಾಂಡೆ ತಿನ್ನೋಡು ಚಟ್ನಿ ಬಗ್ಗೆ ಚಿಕನ್ ರೈಸ್ ಸ್ವೀಟ್ಲ ಹಾಕೊಂಡು ನಮ್ಮ ಕಾಂಡೆ ಸರ್ವ್ ಮಾಡ್ಕೊಂಡು ಕಾಂಡೆ ರೆಡಿ ಆಡವು ಸರಿ ರೇಟ್ ಒಯ್ಕೊಂಡು ಪಜ್ಜೆ ಮಾಡಿಕೆ. ಓಕೆ ಫ್ರೆಂಡ್ಸ್, ಒಂದು ಚಟ್ನಿ ಒಟ್ಟಿಗೆ ಎಡ್ಡೆ ಹಾಕೊಂಡು ಚಟ್ನಿ ಬಕ್ಕ ಚಿಕನ್ ರೈಸ್ ಮೀನು ಸಾರು ಮಸ್ತ್ ಟೇಸ್ಟಿ ಆಗ್ತದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಡ ಲೈಕ್ ಮನ್ಪ್ಲೆ, ಶೇರ್ ಮನ್ಪ್ಲೆ, ಕಮೆಂಟ್ ಮನ್ಪ್ಲೆ, ಬೊಕ್ಕ ಸಬ್ಸ್ಕ್ರೈಬ್ ಮನ್ಪ್ಲೆ. ನನ್ನದು ವಿಡಿಯೋ ಸಿಕ್ಕು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.